ಯಾವುದೇ ಕೆಲಸ ಬೇಕಾಗಿದ್ದಲ್ಲಿ ಇಲ್ಲಿ ಸಂಪರ್ಕಿಸಿ ಅಂತ ಪಡೆದಿದ್ದೇನೆ. ಆ ನ್ಯೂಸ್ ತೂಯಿಲಕ್ಕನೆ ಆ ಆ್ಯಡನ್ ಆ ರಪ್ಪ ಕಾಲ್ ಮಂತಿ ಹಲೋ ಹಲೋ, ಯಾರು ಮಾತಾಡೋದು? ಇದು ನಮ್ಮ ಇಲ್ಲಿ ತೊಕ್ಕೋಟಿಂದ ಮಾತಾಡೋದು. ಅಂಚೆ ಪುರ ಬಂಡೆ ಅಡ್ರೆಸ್ ಪುರ. ನಾಳೆನೇ ಬನ್ನಿ, ನೀವು ನಾಳೆನೇ ಬನ್ನಿ. ನಾಳೆ ಬಂದು 9 ಗಂಟೆಗೆ ಬಂದು ನೀವು ಇಲ್ಲಿ ರಿಜಿಸ್ಟರ್ ಮಾಡಿ, ನಿಮಗೆ 100% ಕೆಲಸ ಗ್ಯಾರಂಟಿ ಉಂಟು. ಈಗಲೇ ಉಂಟು. ಬೇಗ ಬಾರಿ ಖುಷಿ ಅಂಟ ಇತ್ತೇನೆ ಕೆಲಸ ಉಂಟು ಬಂದು ಸೀದಾ ಜಾಲಿ ಮಂತಿ ಎಲ್ಲ ಹಿಂಗೆ ವೇಲ್ ತಿಕ್ಕೊಂಡು ಮರ ಅಂಚೆ ಪುರ ಬಂಡೆ. ನಿಂದು ನನ್ನ ರೆಸ್ಯೂಮ್ ಮತ್ತು ಬಯೋಡಾಟಾ ಪೂರ ಏನ ಸರ್ಟಿಫಿಕೇಟ್ ಪೂರ ರೆಡಿ ಮಂತೆ ಬ್ಯಾಗ್ ಪಡೋದು ಸೀದಾ ಹೋಯಿ ಹೋದು ಕನ್ಸಲ್ಟೆನ್ಸಿ ಆಫೀಸ್ ಕುಳ್ನಾಗ 300 ರೂಪಾಯಿ ಕಟ್ಟಲೆ. 300 ರೂಪಾಯಿ ಕಟ್ಟದು ರಿಜಿಸ್ಟರ್ ಮಲ್ಪ್ಲೆ ಇಜರಣಿಕ್ಲೆ ಕೆಲಸ ಇಜ್ಜಿ. ನಮಸ್ಕಾರ, ಎನ್ನ ಮಾತು ಅನ್ನನಕ್ಲಿ ನಿಗಲು ಎನ್ನ ಈ ಚಾನಲ್ನ ಸುರು ತುಪ್ಪುಂದಂಡ ತಪ್ಪಂದು ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ಪ್ಲೆ. ಸಬ್ಸ್ಕ್ರೈಬ್ ಅಂತದ್ದು ನನಾತು ಬರ್ನ ವೀಡಿಯೋలను ತೂದು ಎಂಗೆ ಸಪೋರ್ಟ್ ಮಲ್ಪಲನ್ನು ಬಂದು ಏನು ಕೇನೋನು ಅಂಚನ ಬಲೆ ವೀಡಿಯೋ ಶುರು ಮನ್ಪುಗ. ನಿಗ್ಲು ಡಿಗ್ರಿ ಆದುಪ್ಪು, PUC ಆದುಪ್ಪು, ಡಿಪ್ಲೊಮಾ ITI ಅದೆಲ್ಲ ಕಲ್ತಿತ್ತಿನಂಡ ನಿಗ್ಲು ಖಂಡಿತವಾದ್ಲ ಈ ಒಂಜಿ ಆ್ಯಡ್ಗೆ ಕಾಲ್ ಮಂತು ದುಪ್ಪಾರು ದಯಪಂಡು ನಿಗ್ಲೆ ಬೇಲೆಜ್ ಅನ್ಸಮ ಆ್ಯಡ್ ನಿಗ್ಲು ಒಂಜಿ ಕನ್ಸಲ್ಟೆನ್ಸಿ ಪಂದು ಉಪ್ಪುಂಡು. ನಿಗ್ಲು ಉದಯ ನಡ್ತು ದುಪ್ಪಾರು, ಜಾಕಿ ನಡ್ತು ದುಪ್ಪಾರು, ನ್ಯೂಸ್ ಪೇಪರ್ಲೆಡು ಬೊಕ ಇತ್ತೆ ಪೂರ ನೆಟ್ಟಡು ಇಂಟರ್ನೆಟ್ ಪೂರ ಕನ್ಸಲ್ಟೆನ್ಸಿ ದಕ್ಲೆ ಜಾಬ್ ವ್ಯಾಕೆನ್ಸಿದ ಬಗ್ಗೆ ಪಾಡ್ದುಪ್ಪಾರು. ಅಂಚನೆ ನಿಗ್ಲು ಐಕು ಕಾಲ್ ಮಂತುಪ್ಪಾರು. ಐ ಕಾಲ್ ಮಂತುಪ್ಪನ ಬಾರಿ ಸೋಕಡು ಪುಣ್ಣಲು ಪಾತಿರು. ನಾಳೆನೇ ಬನ್ನಿ, ನೀವು ನಾಳೆನೇ ಬನ್ನಿ. 12 ಗಂಟೆಗೆ ಬನ್ನಿ, 11 ಗಂಟೆಗೆ ಬನ್ನಿ, 10 ಗಂಟೆಗೆ ಬನ್ನಿ. ಅದೇ ಪೋಯ್ ಬಕ್ಕನೆ ಗೊತ್ತಾಪನ ಅವಳು ಕಾಸು ಕೊರ್ರೆ ಉಂಟು ಬಂದು ಅವಳು ಪೋಯ್ಲ ಕಣ ಬಂದ್ಪೇರು 300 ರೂಪಾಯಿ ಕಟ್ಟಲೆ, 600 ರೂಪಾಯಿ ಕಟ್ಟಲೆ, 1,000 ಕಟ್ಟಲೆ ಬಂದು ರಿಜಿಸ್ಟರ್ ಮಂತ ಎಂಚೆಲ್ಲ ಕಾಸು ಕಟ್ಟನ ID ಮತ್ತೆ ಕೊಡ್ಪೇರು. ID ಮತ್ತೆ ಇಂಚಿನಾಗದಾನ ಕೋಡ್ ಗೀಡು ಪೂರ ಬರ್ಪು ಐಡ್ದು ಬಕ್ಕ ನಿಕ್ಲೆಗೆ ಮನದ್ದಾನೆ ಏನೆಲ್ಲ ಪನ್ಪೆ ಅಲಂಚಿ ಪನ್ಪೆ ಅಂಚೆ ಪನ್ಪೆ ಎಂಚ ಪನ್ಪೆ ಮಾಡಿದೆ ನಿಕ್ಲೇನು ಮಂಗೆ ಅನ್ಪೇರು ತುಪ್ಪೇರು. ಕೆಲವು ದಾಖಲೆ ಕೆಲವು ದಿಕ್ಕಡು ಒಂಜಿ ಬೇಲೆ ಪನ್ಪೇರು, ಗೂಡಂಗಡ್ಡು ಬೇಲೆ ಪನ್ಪೇರು, ತೆತ್ತಿದಂಗಡ್ಡು ಬೇಲೆ ಪನ್ಪೇರು, ಬೇಕೆರೆಡ್ಡು ಬೇಲೆ ಪನ್ಪೇರು. ಐನು ಬೇಲೆ ನಮಗೆ ಗೊತ್ತು ಪೂಜೆ ಆಗಲು ಬಂದವ ಅವತ್ತಂದ್ರೆ ಕೆಲವು ಸರಿ ಮೊಳಮಲ್ಲ ಕೆಲಸ ಅಂಡ ಮತ್ತು ಡಿಗ್ರಿ ಮಂತದ್ದು MA BA ಮತ್ತು ಮಂತನಕ್ಲಂಡ ಮೊಳಮಲ್ಲ ಬೇಲೆ ಪದ ಪನ್ಪೇರು. ಅಡೆ ಬೇಲೆ ಅಡೆ ಮಕ್ಳು ಪನ್ಪೇರು ಅಂದು ಮಕ್ಳು ಕರೆಕ್ಟ್ ಬೇಲೆ ಮಂತೇರು. ಮಕ್ಳು ಕಾಸು ಕೊರ್ನಾಗ 300 ರೂಪಾಯಿ 500 ರೂಪಾಯಿ ಕೊರ್ಲಕನೆ ಮಕ್ಳು ಬೇಲೆ ಪಂಡೇರು ಕನ್ಸಲ್ಟೆನ್ಸಿ ಅಡೆ ಹೋಯ್ ಬೇಕಾಕಲಿ ಒಂಜಿ ಬೇಯ್ತೇನೆ. ನೀವು ಎಲ್ಲಿ ಮುಂಚೆ ಕೆಲಸ ಮಾಡಿದ್ದೀರಿ? ಎಕ್ಸ್ಪೀರಿಯನ್ಸ್ ಉಂಟಾ? ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ನಮಗೆ, ಅಂದರೆ ನಾವು ಫ್ರೆಶರ್, ಹೊಸತ್ತು ಈಗಷ್ಟೇ ಮೊನ್ನೆಷ್ಟೇ ಕ್ಲಾಸ್ ಮುಗೀತು. ಎಂತ ಮಾರೆ ಎಕ್ಸ್ಪೀರಿಯನ್ಸ್ ಆಗೋದು ಇಲ್ಲಿ ಯಾರನ್ನು ತಗೊಳ್ಳೋದಿಲ್ಲ. ಎಂಚಿನ ಎಕ್ಸ್ಪೀರಿಯನ್ಸ್ ಇದ್ದರೆ ಮಕ್ಕಳು ಬೇಲೆ ಕೊಡ್ಪಿಜೀರಿ 1-2 ವರ್ಷ ಆಯ್ತು, ಕೆಲವು ಸರಿ 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಎಂಚಿನ ಪುಟ್ಟನಾಗನೆ ಭಾಳ ಎಕ್ಸ್ಪೀರಿಯನ್ಸ್ ಆದ ಬರ್ಪು ನನ್ನ ಎಂಚಿತನ ಕೆಲವು ಕಂಪನಿಗಳು ಈಗಲೇ ಮಸ್ತ್ ಕುಡ್ಲಾಡ್ತು ದುಪ್ಪಾರು ಯಾನ ಮಸ್ತ್ ಫೇಸ್ ಮಂತದೆ ಅಂಚೆ ಎಂಕಾಯ್ತ ಬಗ್ಗೆ ಜಾಸ್ತಿ ಏರ್ಲ ಪನ್ ಹೊಡೆದು ಗೊತ್ತುಂಡು. ಇಡೀ ಕುಡ್ಲದ ಸುತ್ತಲ ಕನ್ಸಲ್ಟೆನ್ಸಿ ಪೂರ ಎಂಕ್ಲು ನಾಡ್ದಾತನ ಎನ್ನ ಫ್ರೆಂಡ್ಸ್ನಾಗಿಲ್ಲ ಎಂಕ್ಲ ಮಾತಾಟ್ಟು ಇತ್ತರ ಕನ್ಸಲ್ಟೆನ್ಸಿ ಮಾತಾಡೋ ನಂಬರ್ HR ಗಿಚ್ಚಾರು ಎಂಚಿನ HR 10ನೇ ಕ್ಲಾಸನ್ನು ಪಾಸ್ ಆದಪ್ಪು HR ಏರೇ ಗೊತ್ತು ದೇವರೇ ಗೊತ್ತು ಅಬುಡ್ಲೆ ನಿಗಲು ಈ ಕನ್ಸಲ್ಟೆನ್ಸಿ ತೆಪ್ಪಿರೋಡು പോയിരുന്നണ്ട ಮುರುಕುನ್ ಗ್ಯಾರಂಟಿ ಎನ್ನ ಫ್ರೆಂಡ್ಸ್ನಾಗಲು ಏತ್ತು ಜನ ಉಳ್ಳೇರು ಮತ್ತು ಕನ್ಸಲ್ಟೆನ್ಸಿ ಪೆರಿಯ ಪೋದು ಕ್ಲಾಸ್ ಹಾಕಲ ಪೂರ ಕಾಸು ಮುರುಕುದು ಎಲ್ಲ ಒಂಜಿರ್ತಿ ಅವು ಎಲ್ಲ ಪರಿಸ್ಥಿತಿ ಬೇಲೆಜ್ ಬೇಲೆ ಬಗ್ಗೆ ಇಲ್ಲ ಸೆಂಟ್ರಿಂಗ್ ದನ ಎಲೆಕ್ಟ್ರಿಕಲ್ದ ವೈರಿಂಗ್ ದನ ಬೇಲೆಗೆ ಎಲ್ಪರ್ ಅದು ಬೋಡು ಕನ್ಸಲ್ಟೆನ್ಸಿ ಬಂಡ ಐಟ್ ಪೊಣ್ಣುಲೆಂದು ಇದು ಪೇರದು ರಿಸೆಪ್ಷನ್ ಪೊಣ್ಣುಲ್ ಮೈನ್ ஒரு மேனேஜர் ಅದು ಪೇರು HR ಪಂಡು ಆಯ ಪಿರವಡು ಪೊಣ್ಣುಲ ಮೋನೆ ತೂದು ಪೊಣ್ಣುಲೆ ಕಾಸು ಕೊರದು ಬಕ್ಕ ಹಾಕ್ಲಿ ಕೆಲವರು ಪಾಪ ಪೊಣ್ಣುಲತ್ತ ಮಾರ ಬೇಲೆ ಇಜ್ಜತ್ತ 500 ರೂಪಾಯಿ ಬಂದು 600 ರೂಪಾಯಿ 100 ರೂಪಾಯಿ ಇಚ್ಚ ನಿಕ್ಕ ದೇತೋ ಚಾಪರಿ ರಾನ್ ಕೊರದು ಹೋಗಿ ರಿಜಿಸ್ಟರ್ ಆಯ ಉಳಾಯ ಹೋಗ ಆನ ಮಾಡ ಏರೇ ಬೋರ್ಡು ಮಾರಿ ಮಾನೆ ಬೊಕ್ಕ ಆನ ಸುರು ಇಂಗ್ಲೀಷ್ ವಾಟ್ ಈಸ್ ಯುವರ್ ನೇಮ್ ಪನ್ನ ಮುಳ್ಳು ಎಂಚಿನ ಬೇಲೆ ಮಾರಿ ಬೇಲೆಗೆ ಬೈದಿನ ಅದು ನೇಮ್ ಪಣ್ಣೊಂದು ಕುಲ್ಲುನರೆ ಬೈದಿನ ಅದು ಎಕ್ಸ್ಪೀರಿಯನ್ಸ್ ಕೊರಿಯರ ಬೈದಿನ ಎಂಚಿನ ನಂದು ಜಪ್ತಿ ಕೆಲವು ಸರಿ ಅಕ್ಕಲ ಒಂಜಿ ಬೇಯ್ತೇನೆ ಅವಳುಂಡು ಮೂಳುಂಡು ಬೇಲೆ ಒಂಜಿ ಪನ್ಪೇರು ಒಂಜಿ ಐನಾಜಿಂದ ಪನ್ಪೇರು 500 ರೂಪಾಯಿ ಕೊಂಡ 5 ಬೇಲೆ ಪನ್ಪೇರು ಆಜಿ ಬೇಲೆ ಪನ್ಪೇರು ಐಡ್ದು ಬೊಕ್ಕ ಎಂಚಿನ ನಿಕ್ಲು ಬೇಲೆ ಇಜ್ಜಿ ಎಂಕ್ಲು ತಿಕ್ಕುದಿಜ್ಜಿ ಬೇಲೆ ನನ್ಲ ನಿಕ್ಲು ಎಂಚಿನ ಕೆಲಸ ಉಂಟು ನಿಕ್ಲು ನನ್ನ ಎಂಕ್ಲಿ ಕೊರ್ಪಿಚಾರ ಅಂಚ ನಾಲ್ಕನ ಬೇಯ್ತೇನೆ ನಿಕ್ಲನ ಪದ್ರಾಡ ಅಂಡತ 5 ಅಂಡತ 10 ಅಂಡತ ನಾನು ಇಜ್ಜಿ ನನ್ನ ಬೋಡು ನನ್ನ ಕೂಡ 500 ರೂಪಾಯಿ ಕೂಡ ಎಕ್ಸ್ಟ್ರಾ ಕಟ್ಟದ ಅವಳು ಐಡ್ದು ಬೊಕ್ಕ ನಿಕ್ಲಿಗೆ ಎಂಕ್ಲಿ ಬೇಲೆ ತೆತ್ಕೊರು ಆಡ ಬೇಲೆ ಅವಳು ಮ್ಯಾನೇಜರ್ ಅಡ ಪೋದು ಪಾತ್ರ ಅಲ್ಪ ಕಂಪನಿದ HR ನಕ್ಲ ಪೋದು ಪಾತ್ರ ನಕ್ಲ ಬೇಯ್ತೇನೆ ಎಕ್ಸ್ಪೀರಿಯನ್ಸ್ ಕೊರು ಎಂಚಿನ ಎಕ್ಸ್ಪೀರಿಯನ್ಸ್ ಬಾಲೆ ಪುಟ್ಟಲಕ್ಕೆ ಎಕ್ಸ್ಪೀರಿಯನ್ಸ್ ಆದ ಬರ್ತದೆ ನಿಕ್ಲು ಬೇಲೆ ಕೊರು ನಾನು ಎಕ್ಸ್ಪೀರಿಯನ್ಸ್
ನಿಕ್ಲಿನ ಬೇಲೆ ಕೊರ್ನಡ ಎಂಕ್ಲಿಗೆ ಬೇರೆ ಪ್ರೆಷರ್ ನಕ್ಲೆ ಬೇಲೆ ಕೊರ್ನತ್ತ ಎಕ್ಸ್ಪೀರಿಯನ್ಸ್ ಫಸ್ಟ್ ಬತ್ತಲಕ್ಕನೆ ಅವಳು ಎಕ್ಸ್ಪೀರಿಯನ್ಸ್ ಉಂಡಾಕಿ ಅಂದ ಒಲ್ತ ಎಕ್ಸ್ಪೀರಿಯನ್ಸ್ ವರ್ಷ ಬುಡೊಂದು ಕುಳನಲ್ಲಪ್ಪ ನಾ ಬೇಲೆ ಇಜ್ಜತ ಕೆಲವು ಕನ್ಸಲ್ಟೆನ್ಸಿಗಳು ಹಂಚತ್ತೆ ಜನ ಬೇಕಾಗಿದ್ದಾರೆ ಪಾಡ್ದುಪ್ಪೇರು ಕಾಲ್ ಮಂತಿ ಬಗ್ಗೆ ಎಲ್ಲೇನೆ ಬಲೆ ನಿಕ್ಲೆ ಬೇಲೆ ತೆಗೆದುಕೊರ್ಪ ಅಂಚೆ ಹೊರಪ ಪೂರ ಪನ್ಪೇರು ಬಾಯಿ ಬಾತರ ಬಂದ್ರು ಪೊಣ್ಣುಲ್ಲ ಮಾಡದು ಪೊಣ್ಣು ಉಂಡದು ಒಂದು ಕಾಸು ಕೊರಿ ನಮ್ಮ ಕಾಸು ಕೊಡೋದು ಆಲ್ದಂಜಿ ಖಾತಿರಲ್ಲ ಜಲ್ಲಿ ಕಾಲ್ ತೆಪ್ಪಿಜಿ ಸ್ವಿಚ್ ಆಫ್ ನಾಟ್ ರೀಚಬಲ್ 300 ರೂಪಾಯಿ ಬೋಂಡು ಕೂಡ ನಾಟ್ ರೀಚಬಲ್ ಆಫೀಸ್ ಬಂದು ನಾಳೆ ಅಲ್ಪ ಬರೆದು ಹೊಡೆದು ನಾಳೆ ಓಪನ್ ಇದೆ ಮನದಾನಿ ಮನದಲ್ಲಿ ಬಂದು ನಾಳೆ ಓಪನ್ ಇದೆ ಅವಳು ಉಂಡು ನಾಳೆ ಮುಗ್ಗಿರ್ ನಿಜ್ಜಿ ಅಪ್ಪ ಅಂಚಿತ್ತು ನನಗೆ ಕೆಲವು ಸರ್ತಿ ಆತನ ಇಂಕ್ಲೇಮದ ಎತ್ತ ಆತನ ಅಂಚಿತ್ತು ಬುಡ್ಲೆ ಪಾಕ ಸಾರ ಅಡೆಗೆ ಅಂಡು ಮೂಳು ಬೇಲಜ್ಜಿ ಲಾಸ್ಟ್ ಬೊಡಿದ್ದು ನನ್ನ ಇಂಚ ಸಿಟಿ ಸೆಂಟರ್ ಅಂತ ಬತ್ತು ಕುಳ್ಳುದು ಅಂಚನೆ ಓಂಗುದು ಬತ್ತದು ಬಕ್ಕ ಊರುಡೆ ಬೇಲೆ ಮಲ್ಪು ಊರುಡೆ ಬೇಲೆನ ಆರಾಮತ ಕನ್ಸಲ್ಟೆನ್ಸಿ ಬೆರಿಬೋದು ದಾಯಿ ಪಕ್ಕಡೆ ಬಕ ವರ್ಷ ಕೊರಿಯರ್ಲ ಜೈಕ್ ಅವರ ಕೊರ್ನಕ್ಲೇನು ನೆನಪು ಯಾರು ಬತ್ತು ಕೊಡ್ತದ ಅನ್ಪೀರಿ ಅಂಜನಕ ಅಂತ 5 ಗಂಟೆ ಅನ್ಪಿ ನನ್ನ ಸುರುಡ್ದು 500 ರೂಪಾಯಿ ಕಟ್ಟೋಡು ಅಂಜನ 500 ದಿನ 500 ಕಟ್ಟದು ಅಕ್ಲೆಗೆ ಅವಳು ಬಂಜಿದ ಮುಳ್ಳಾವು ಕೊನಸಂತದ್ದು ನಮಕ್ಕೆ ಬಂಜಿ ಎಲ್ಲಿ ಅದು ನಮ್ಗೆ ಕೊನಸ ಅನ್ಪದೆ ಕಾಸಿಜ್ಜಂತೆ ಅಂಚಿನ ಪರಿಸ್ಥಿತಿ ಕುಡ್ಲಾಡು ತೋಯಿನಂಡ ಅಲ್ಪ ಈ ಕನ್ಸಲ್ಟೆನ್ಸಿಗಳು ಬಂಜಿ ಗತಿಜ್ಜನ್ನಕ್ಲಿ ಕನ್ಸಲ್ಟೆನ್ಸಿ ಮಂತದ್ದು ಆಫೀಸ್ ಬಂತು ಕೊಳ್ಳಕಾಂಡು ಆಯ್ತು HR 10ನೇ ಕ್ಲಾಸ್ ಫೈಲ್ ಉಳ್ಳೇನ ಏರೇ ಗೊತ್ತು ಅಂಚಿತ್ತಿನ ಪರಿಸ್ಥಿತಿ ಆಯ್ತು ನಡೆದ ನಮ್ಮ ಯಾಪರಿ ಕನ್ಸಲ್ಟೆನ್ಸಿ ಪಂಡು ನಮ್ಮ ಪೋಯರವಲ್ಲಿ ನಮ್ಮ ಹೂ ಎತ್ತಿನ ಬೇಲೆ ಕೇನೊಂದು ಬೋಪು ನಂಚಿತ್ತಿನ ಬೇಲೆ ಅವು ಅಕಲೇ ಪಾಡ್ದು ಕಂಪನಿ ಆ್ಯಡ್ ಪಾಡ್ದು ನ್ಯೂಸ್ ಪೇಪರ್ ನೆಟ್ಟಡು ಪಾಡ್ದು ವಾಟ್ಸಪ್ ಮತ್ತು ಇಂಚ ಶೇರ್ ಮಂತೊಂದು ಬತ್ತ ನೋಡ್ಕೊಂಡು ಅಂಚಿತ್ತಿನ ಮತ್ತು ತಿಕ್ಕರ ಸಾಧ್ಯತೆ ಉಂಟು ಅಂಚೆ ನಡೆದದು ಈ ಕನ್ಸಲ್ಟೆನ್ಸಿ ಕಡೆ ಜಲ್ಲಿ ನಿಕ್ಲಿ ಕಾಸು ಕೊರ್ದು ಪೋದು ಬಕ ಮುರ್ಕುದು ಕೊಡವು ಚಟ ಬತ್ತದು ಆ ಕನ್ಸಲ್ಟೆನ್ಸಿ ಈ ಕನ್ಸಲ್ಟೆನ್ಸಿ ಅವು ಅಂದು ಬಣದು ಮಾತೆಲ್ಲ ಐತ ಮಾತೆತ್ತ ರುಚಿತುದು ಮಾತೆಲ್ಲ ಕಾಸು ಮುರ್ಕುದು ಒಂಜಿ 10,000 ಮುರ್ಕುದು ಇಲ್ಲ ಅಲ್ಲ ಬಕ್ಕ ನೇನು ಬಿಗಿದು ಆತ್ಮಹತ್ಯೆ ಮಾಡಿ ನಂಚಿನ ಪರಿಸ್ಥಿತಿ ಯಾರಬಲ್ಲಿ ಅದಕ್ಕೋಸ್ಕರ ಕನ್ಸಲ್ಟೆನ್ಸಿದ ಬೆರಿಯ ಪೋರ್ಚಿ ನಾನು ವೀಡಿಯೋ ತುಪ್ಪ ನನಗೆ ಮಾತಾಡಲ್ಲ ಬಂದು ಕನ್ಸಲ್ಟೆನ್ಸಿ ಒಂಜಿ ಬುಡ್ಚಿ ಓವನ್ಲಾವು ಕನ್ಸಲ್ಟೆನ್ಸಿ ಬುಡ್ಚಿ ಇಂಚಿಗೆ ನಮ್ಮ ಬೇನಣ್ಣ ಇನ್ನೊಂದು ಬತ್ತನಳಾವು ಕನ್ಸಲ್ಟೆನ್ಸಿ ಬುಡ್ಚಿ ಅದಕ್ಕೋಸ್ಕರ ಬಂತು ನೀಗಲೇ ಬೇಲ ಆಪನಂಡ ಊರುಡೆ ಬೇಲ ಅನ್ಪಲಿ ನೀಗಲ ITI ಮಂತನಾಡ ಎಲೆಕ್ಟ್ರಿಕಲ್ ಬಿನಿ ಮಂತನಾಡ ವೈರಿಂಗ್ ಮನ್ಪೊಲಿ AC ಬಿನಿ ಮಂತನಾಡ ಊರುಡೆ ಇರೋಣ ಪರಿಚಯದ ನಾಲ್ಕನೊಟ್ಟಿಗೆ ಹೋದು ಕಲ್ಪೊಲಿ ಎಜರ ಕಂಪನಿ ಆ್ಯಡ್ ಬಾರ್ದು ಕಂಪನಿದೇನೆ ಆ್ಯಡ್ಗೆ ಬೋಲಿ ಕನ್ಸಲ್ಟೆನ್ಸಿ ಅಂತ ಫಸ್ಟ್ ನಿಕ್ಲಿಕ್ಕೆ ಏನಿಲ್ಲ ಕಾಲ್ ಮಾಡಿ ನಾವು ಏನಕ್ಕೆ ನೋಡಿ ಎಂತ ಕನ್ಸಲ್ಟೆನ್ಸಿ ಹೆಂಗೆ ಉಂಟು ನಾಲ್ಕು ಪನ್ಪೇ ಕನ್ಸಲ್ಟೆನ್ಸಿ ಅಂಡ ಬೀಗ ಒಂದು ಅನ್ಸು ಕೊಳ್ಳೊಂಡ 10 ಕಂಪನಿ ಇಂಟರ್ವ್ಯೂಗೆ ಹೋದು ಬಕ ಅವಳು ಎಕ್ಸ್ಪೀರಿಯನ್ಸ್ ಏನು ನಂಚಿತ್ತಿನ ಇಂಟರ್ವ್ಯೂಗಳಿಗೆ ಮತ್ತು ಪೋರ್ಚಿ ಅಂತ ಎಡ್ಡೆ HR ಮ್ಯಾನೇಜರ್ ನಕ್ಲು ಆದಿತ್ಯನಡ ಮಾತ್ರ ನಿಕ್ಲಾಕಲ್ಲ ಸಂಪೂರ್ಣ ವಿಶ್ವಾಸ ತೀವೋಲಿ ಈ ಜಿರಣ ಮಕ್ಕಳು ಲಾಸ್ಟ್ ಏನೆಲ್ಲ ಕಾಸು ಕೊರ್ಪಂಡು ಮನೆ ಬಂದೆ ಊರು ಬಿಡ್ದು ಪೋಪ್ ನಂಜ ಪರಿಸ್ಥಿತಿ ಉಂಟು ಅದಕ್ಕೋಸ್ಕರ